ಮೈಸೂರು ಅನ್ನೋದು ಹೆಚ್ಚಿನ ಮೂರ್ತಿನಾರೆ ತಯಾರು ಮಾಡ್ತೀವಿ. ಹೆಚ್ಚಿನ ಪುರ್ಲೂರು ತಯಾರು ಮಾಡ್ತೀವಿ. ನಮ್ಮ 5 ದಿನ 6 ದಿನ 4 ದಿನ ಪುರ್ಲೂರು ಆ ದೇವಿ ನಡಪಾದ ಕೊಡ್ತೇವೆ. ಈ ಸರ್ತಿಲ ಇತ್ತು ಮುತ್ತದ್ದು ಆ ರೂಪಿತು ನಾಲ್ಕು ಹೊಡೆದು ಕೊಣೋದು ಎಲ್ಲ ಕಾಂಡ ಎಣ್ಣೆ ಇವತ್ತು ಪ್ರತಿಷ್ಠಾವಂತದ್ದು 20 ತಾರೀಕು ಮುಟ್ಟ ನಡಪುನ ಇದ ಕಾರ್ಯಕ್ರಮ ಪೂಜಾ ಕಾರ್ಯ ಪೂಲ ದಾಲೊಂಜಿ ವಿಘ್ನಜ್ಜಂದೆ ನಡಪಾದ ಕುರ್ಬಿನ ಆ ದೇವಿಗೆ ಈ ಸತ್ಯಲೆಗೆ ಆ ಸೋಮನಾಥರು ಚಾಮುಂಡಿ ಮಾತ್ರೆಗೆ ಕುಳಿತು ಪೊರ್ಲುಡೆ ಮಾತ 10 ಜನ ಒಡ್ಡಿತ್ತು ದಾಲ ಒಂಜಿ ನಡಪನ ಕಾರ್ಯಕ್ರಮಗಳು ದಾಲ ಒಂಜಿ ಲೋಪದೋಷ ಪೊರ್ಲೂರು ನಡಪ ಗ್ರಾಮದ ವೈದ್ಯನಾಥಗಳ ಕೊನಗಜ್ಜೆಗಳಲ್ಲಿ ಒಂದು ದೀಪ ಉತ್ಸವ ಅವೆಲೆಕನ ಮಾತನ್ನು ಬಂದು ಈ ವರ್ಷ ನಮ್ಮ ವಿಗ್ರಹವನ್ನು ದೇವಿಗೆ ಶ್ರೀಮತಿ ನಂದಿನ ಮಹಾಕಾಸವಾಗಿ ಕಿಶೋರ್ ಕುಮಾರ್ ಜೋಕರ್ ಕೊಳ್ಳೆ ಹೊರತರು ಆ ವಿಗ್ರಹ ಪುರ್ಣಾಟದ ವಿಗ್ರಹ ಮಂತ್ರನಟದ ಅಂತ ಸಮಸ್ತ ಭಕ್ತಾಭಿಮಾನಿಗಳ 35 ವರ್ಷ ಶಾರದಾ ಮಹೋತ್ಸವ ದುಮ್ಮದ ಅಭಿವೃದ್ಧಿ ಪದ ಬರ್ತದೆ ಮನಪದ ದೈನಂದಿನ ಅನ್ನದಾನೋಡಿಲ್ಲ ಮಾತ ಭಕ್ತದ ಬರ್ತದೆ ಅವನು ಪುರುಷ ಶ್ರೀಕಾರಾಗಿ ಅಪ್ಪನಿಗೆ ಆಶೀರ್ವಾದ ಮಾತ್ರ ಪಡೆಕೊಂಡು ಊರ ಗ್ರಾಮದ ದೇವರ ಮಾತು ನಂಬೊಂದು ಹಿರಿಯಾಟಿನ ನಂಬೊಂದು ಸಾರ್ವಜನಿಕ ಶಾರದಾ ಮಹೋತ್ಸವದ 35 ವರ್ಷದ ಒಂದು ಉತ್ಸವ ದುಮ್ಮುಡ್ಲ ವಿದ್ಯಾಮಣಿ ಜಾವಳಿ ಹೊಂಡದು ಮಾತ ಭಕ್ತಾಭಿಮಾನದ ಪ್ರಾರ್ಥನೆ ಅಂತ ಸಮಸ್ತನಿಗೆ ಹೊಂದಲ್ಲ. ಶಾರದಾ ಮಾತೆ ಪಾದ ಗೋವಿಂದಾರಿ ಗೋವಿಂದ ಗೋವಿಂದಾರಿ ಗೋವಿಂದ ಗೋವಿಂದ.
समर्पयामि प्रदक्षिण नमस्कारान् समर्पयामि महागणपतये नमः प्रसन्नकाले प्रार्थनान् करिष्ये ॐ नमो एकदन्ताय विद्महे वक्रतुण्डाय धीमहि तन्नो दन्तः प्रचोदयात् एकदन्तं चतुर्हस्तं पाशमङ्कुशधारिणं यदस्य वरदमस्तेर्वद्भाणं मूषकध्वजं रक्तं लम्बोदरं शूर्पकर्णं रक्तवाससं रक्तगन्धानदत्ताङ्गं रक्तपुष्पै सुपूजितं भक्तानुकम्पिनं देवं जगत्कारणमच्युतम् आविर्भूतं च सृष्ट्याद्यौ प्रकृते पुरुषात् परं नमो राधपतये महागणपतये नमः प्रपदपतये नमस्ते स्फुरम्बोदरायैकदन्ताय विघ्ननाशिने शिवसुताय श्री वरदमूर्तये नमः श्रीवरदमूर्तये नमः ಶಾರದಾ ಮಹೋತ್ಸವ ನಿಮಿತ್ತವಾದ ಏನಿದಿರಲು ಶುಭಗಳಿಗಡ ದೇವನ ಪ್ರತಿಷ್ಠಾಪನಾ ಉದ್ದೇಶವಾದ ಪ್ರಥಮದ ಆ ಮಹಾಗಣದೇವರ ಪ್ರೀತಿಯಾದ 16 ತಾರಪಾನ ಚಿತ್ತಿ ಅಷ್ಟದ್ರವ್ಯ ಜನ್ಮವಗೆ ಕೊಡಿ ಪಂಚವಿಧ್ಯಾದ ಪರಿಸರವಾದ ಯಜ್ಞನಾರಾಯಣನ ಯಜ್ಞೇಶ್ವರನ ಆರಾಧನೆ ಮತ್ತೊಂದು ಆ ಪೂರ್ವಕವಾದ ಮಹಾಗಣಪತಿ ದೇವರಿಗೂ ಅಗ್ನಿಮಧ್ಯಳು ಕೊರಂಚಿತ್ತಿ 47 ಸಾರಿ ಅಷ್ಟದ್ರವ್ಯ ಆಹುತಿಡ್ಲ 48 ಬಾರಿ ಕೊರಂಜಿ ಪೂರ್ವ ಅಪರಾಪ್ತಿ ಕೊರಂಜಿತ್ತಿ ನೈತ ಆಹುತಿಡ್ಲ ಅದೇ ರೀತಿಯಾದ ಕೊನೆಯದಾದ ಕೊರಂಜಿತ್ತು ಪೂರ್ಣ ಫಲಹೋಮ ಪೂರ್ಣ ಆಜ್ಯಾಹುತಿನ ಮಹಾಮಂಗಳಾರತಿನ ಸಿದ್ಧಿವಿನಾಯಕನ ಶ್ರೀ ಮಹಾಗಣಪತಿ ದೇವರನ್ನ ಪಾದಾರವಿಂದಗಳ ಭಕ್ತರ ಸಮರ್ಪಣೆ ಮತ್ತು ಕಾಣುವಂತೆ ಚಿಂತೆ ಸೇವೆಡು ಮಹಾಗಣಪತಿ ದೇವರ ಪರಿಪೂರ್ಣವಾದ ಸಂತುಷ್ಟರ ಬಂದು ಆರ್ನ ಸನ್ನಿಧಾನವ ಸ್ವೀಕಾರ ಮಂತೊಂದು ಈ ಕ್ಷೇತ್ರಗಳ ಪಿಂಚಿದ್ದಿ ಇನ್ನು ಶುಭ ಮುಹೂರ್ತಗಳು ಶುಭ ದಿನಗಳ ಪಿಂಚಿದ ದೇವತಾ ಸತ್ಕರ್ಮ ದೇವತಾ ಕಾರ್ಯ ದೇವತಾ ಪ್ರತಿಷ್ಠಾಪನಾ ಶಾರದಾ ಪ್ರತಿಷ್ಠಾಪನಾ ಅದೇ ರೀತಿಯ ವಿಗ್ರಹ ಪ್ರತಿಷ್ಠಾಪನಾ ಅದೇ ರೀತಿಯಾದ ಆ ಶಾರದಾ ಮಾತಿನ ವಿಸರ್ಜನಾ ಮೆರವಣಿಗೆ ಮುಖ ಆ ದಿನದ ಕಾರ್ಯಕ್ರಮಕ್ಕೂ ಬರ್ತಿನ ಸಕಲ ರೀತಿಯಾದ ಯಾವ ರೀತಿಯಾದ ವಿಘ್ನರ ನಿರ್ವಿಘ್ನವಾದ ಸಾಂಗೋಪಾಂಗವಾದ ಅನುಗ್ರಹವನ್ನು ಪಾದಕರು ಅದೇ ರೀತಿಯಾದ ಮಾತ ಕೆಲಸ ಕಾರ್ಯವನ್ನು ಎರಡು ರೀತಿಯಾದ ಪೊರುಳು ನಡಪಾದ ಕುರಿತು ಆ ಪಂಚಕ್ಕೆ ವೈಭವದ ಕಾರ್ಯಕ್ರಮ ಸಂಭ್ರಮ ವಿಜೃಂಭಣೆ ಸಾಂಗೋಪಾಂಗವಾದ ಅನುಗ್ರಹವನ್ನು ಪಾದಕರ ರೀತಿಯಾದ ಸಮಸ್ತ ಭಕ್ತ ಬಾಂಧವ ಆಸ್ತಿಕ ಭಕ್ತ ಮಹಾಜನಾನ ಮಾತ ಭಕ್ತ ಬಾಂಧವ್ಯ ಆದರ ಆರೋಗ್ಯ ಆನಂದೇಶ್ವರನ ಪರಿಪೂರ್ಣವಾದ ಅನುಗ್ರಹವನ್ನು ಪಾದಕರಡು ಅದೇ ರೀತಿಯಾದ ಕ್ಷೇತ್ರ ಕೂಡ ಅನ್ಸುತ್ತಿ ಪಟ್ಟ ಪರಗೆ ಆ ದೇವಿಗೆ ಪರಿಪೂರ್ಣವಾದ ಅನುಗ್ರಹ ಪ್ರಾಪ್ತಿಯಾದ ಭಕ್ತನ ಶುದ್ಧಾರ್ಥನು ಆ ಜಗನ್ಮಾತೆಯ ಅಂಚಿತ ಮಹಾಸರಸ್ವತಿ ಶಾರದಾ ಮಾತೆಯ ಅನುಗ್ರಹವನ್ನು ಪಾದಕರಡ ರೀತಿಯಾದ ಇನ್ನೆರಡು ಈ ಕ್ಷೇತ್ರದ ಮಂತ್ರಿಚಿತ್ತಿ ಸರಿಹಾಡುವಂತಿಂಚಿತ್ತಿ ಮಹಾಗಣಪತಿ ದೇವರನ್ನ ಭವನದ ನನ್ನ ಪೂಜಾ ಕಲ್ಪೋಕ್ತ ಫಲಂಚುಂಡ ಅಂಜನ ಶುಭಫಲ ಪ್ರಾಪ್ತಿಯಾದ ಉತ್ತರೋತ್ತರವಾನ್ ಶಿವ ವೃದ್ಧನ್ನ ಅಂಜನೆ ಈ ಪೂರ್ಣದ ಆಜಿನದ ಕಾರ್ಯಕ್ರಮಕ್ಕೂ ಮಾತೆಲ್ಲ ಕುರಿತು ಸಹಕಾರ ಪ್ರತ್ಯಕ್ಷವಾದ ಪರೋಕ್ಷವಾದ ಏನು ಮಾತ್ರ ಈ ದೇವತಾ ಸತ್ಕರ್ಮಗೂ ಸಹಕಾರ ಮತ್ತು ಮಾತ್ರೆಗಳ ಆ ಉತ್ತರೋತ್ತರವಾದ ಶಿವೋ ಅಭಿವೃದ್ಧಿಯನ್ನು ಆ ಮಾತಿನ ಪರಿಪೂರ್ಣವಾದ ಚಿತ್ತಿ ಅನುಗ್ರಹ ಮಾದ ರೀತಿಯಾದ ಮಾತ್ರೆಗಳ ಅನುಗ್ರಹ ಪ್ರಾಪ್ತಿಯಾವಡೆ ಅದೇ ರೀತಿಯಾದ ನನ್ನ ಶುಭ ಮುಹೂರ್ತಗಳು 8 ಗಂಟೆ 15 ನಿಮಿಷದ ತುಲಾಲಗ್ನಗಳು ಆ ಮಾತಿನ ಶಾರದಾ ಮಾತಿನ ಆಪಿತ ವಿಗ್ರಹ ಪ್ರತಿಷ್ಠಾ ಮುಹೂರ್ತಗಳು ಯಾವೊಂದು ವಿಷಯಗಳಿಗೆ ತಂಡನ ಅಂಜಿನ ವಿಷಯಗಳಿಗೆ ಪೂರ ಮಹಾಗಣಪತಿ ಪೂರಮಂತದ್ದು ಅಮೃತದಗಳಿಗೆ ಕೂಡ ಒಂದು ಆಪಿತ ಪ್ರತಿಷ್ಠಾ ಮಹೋತ್ಸವಂತ 2 ರೀತಿಯಾದ ಪೊರುಳು ಸುಲಗ್ನಮಲ್ಪಾದ ಪೊರಡು ಇನ್ನು ಮಾತ ರೀತಿಯಾದ ಆಪಿತ ಪೊರುಳದ ಕಾರ್ಯಕ್ರಮನು 2 ರೀತಿಯಾದ ನಮ್ಮ ಪಾಲಕ ಅನುಗ್ರಹಮಲ್ಪಾದ ಪೊರಡು ಪ್ರಸನ್ನ ಕಾಲುಡು ಯಜ್ಞೇಶ್ವರನ ಸನ್ನಿಧಾನ ವಿರಾಜಮಾನ ಚಿತ್ತಿ ಆ ವಿಶ್ವಂಬರೂಪಿಯ ಚಿತ್ತಿ ಮಹಾಗಣಪತಿ ದೇವರಡ ಭಕ್ತಿಪೂರ್ವಕವಾದ ಮನಪೂರ್ವಕವಾದ ಮಾಧ್ಯಮ 2 ಕೈಯನ್ನು ಜೋಡಿಸ ಒಂದು ಶಿರಸ ವಂದಿಸ ಒಂದು ಶ್ರೀ ಮಹಾಗಣಪತಿ ದೇವರನ್ನ ಪಾದಾರಂಜಲು ಶ್ರೀ ಮಹಾಗಣಪತಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಶ್ರೀಕಾಂತೋ ಮಾತರೋ ಯಸ್ಯಾಂ ಜನನೀ ಸರ್ವಮಂಗಲಂ ಜನಕಶಂಕರೋ ದೇವೋ ಪ್ರಬಂಧೆ ಕುಂಜರಾನಂ ಅಗಜಾನನವತ್ಮಾರ್ಗಂ ಗಜಾನನಂ ಮಹರ್ನಿಶಂ ಅನೇಕದಂ ಭಕ್ತಾನಾಂ ಏಕದಂತಮುಪಾಸ್ಮಹಂ ಶ್ರೀ ಮಹಾಗಣಪತಯೇ ನಮಃ
ಗಣೆ ರೀತಿಯ ಪಂಚಮಿ ಆಚೀನಿತದ ಕಾರ್ಯಕ್ರಮಗಳು ಸದಾಕಾಲ ವಿಭಜಲ ಬೆನಿಸಹಾರಿಕೊಂಡು ಮಾದಪತ್ಮದೇಶವನ್ನು ಪರಿಪೂರ್ಣವಾದ ಅನುಗ್ರಹವನ್ನು ಜನಪದ ಶಕ್ತಿಗೂ ನೂತನ ಅಪಂಚಮಿ ಕಟ್ಟಡ ನಿರ್ಮಾಣ ಮಾತು ಕೆಲಸ ಕಾರ್ಯಗಳು ಆ ದೇವರ ಪರಿಪೂರ್ಣವಾದ ಚಿಂತೆ ಅನುಗ್ರಹ ವಿಗಂಜನ ಅನುಗ್ರಹ ಮಾತು ರೀತಿಯಾದ ಮಾತುಗಳ ಅನುಗ್ರಹ ಮುಲ್ಪಾದೀನಿ ದಿನಕ್ಕೂ ಭಕ್ತರಿಂದ ಮಂತ್ರಿ ಚಿಂತೆ ಸೇವನ ಪರಿಪೂರ್ಣವಾದ ಸನ್ನಿಧಾನ ಸ್ವೀಕಾರ ಮಾಡಿಕೊಂಡು ಮಾತು ರೀತಿಯಾದ ಶೋಭಗಳನ್ನು ನಮ್ಮ ಪಾಲಿಗೆ ಅನುಗ್ರಹ ಮುಲ್ಪಾದ ಮಹಾಶಕ್ತಿಯಾಂಚಿತ್ಯ ವಿಗಂಜನ ಶರಣಾರಂಭ ಸರ್ವರಿಕ್ಷೋಭ ಕೊಂಬು